ಚೆನ್ನಾಗಿ ಸರ್ ಮೂವಿ ಹಂಚಿದ್ದೀನಿ ಸರ್. ಸೂಪರ್ ಆಕ್ಟಿಂಗ್ ಸೂಪರ್ ಆತ. ಸೂಪರ್ ಮೂವಿ ಹಂಚಿದ್ದ ಮೂವಿ ಹಂಚಿ ಬಾರಿ ಶೋಕ ಯಾವ್ದು ಇಷ್ಟ ನೀವು ಮೂವಿ? ಅರ್ನ ರೋಲ್ ಬಾರಿ ಶೋಕ ಅಂಜೆ ಬಾಯಿ ಬರಂದಿನ ಅಂಜಿ ಅಣ್ಣಲ್ಲ ಒಂಜಿ ಲಾಸ್ಟ್ ಒಂಜಿ ಬದುಕೊಡಿತ್ತು ನಾ ಬಾಲೆಗೋಸ್ಕರ ಅಣ್ಣಲ್ಲ ಒಂಜಿ ಬಾರಿ ಶೋಕ ಬಾರಿ ಖುಷಿ ಅನ್ ಸೆಕೆಂಡ್ ಪಾರ್ಟ್ ಒಂಜಿ ಬರೋಡೆ ಸಾಕಾಗಿತ್ತು. ಏನು ಇಷ್ಟ ಇದೆ ಮೂವಿ? ಆಕ್ಟಿಂಗ್ ರಾಜ್ಬಿ ಶೆಟ್ಟಿ ಅವರು ನಮಸ್ಕಾರ ನೋಡ್ಬೇಕು. ಹಂಚಿದ್ರು ಮ್ಯಾಮ್ ಮೂವಿ ಸರ್ ಮೂವಿ ಆಗಿತ್ತು ಸರ್ ಚೆನ್ನಾಗಿ ಸರ್ ಮೂವಿ ಆಗಿತ್ತು ಚೆನ್ನಾಗಿ ಮೂವಿ ಹಂಚಿದ್ದು ಸರ್ ವೆರಿ ಮೂವಿ ಹಂಚಿದ್ದು ಸೂಪರ್ ಸೂಪರ್ ಮಸ್ತ್ ಎಮೋಷನಲ್ ಅದು. ಮೂವಿ ಹಂಚಿದ್ದು ಇಟ್ ವಾಸ್ ನೈಸ್. ಸರ್ ಮೂವಿ ಹಂಚಿದ್ದು ಸೂಪರ್ ಒಳ್ಳೆ ಮೂವಿ. ಸರ್ ಮೂವಿ ಹಂಚಿದ್ದು ಚೆನ್ನಾಗಿದೆ ಮೂವಿ, ನೋಡ್ಬೋದು. ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಮತ್ತೆ ಸೆಂಟಿಮೆಂಟ್ಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಹಿಂದಿನ ಗರುಡ ಗಮನಕ್ಕಿಂತ ಇದರಲ್ಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಖಂಡಿತ ನೋಡ್ಬೋದು. ಒಂದು ಒಳ್ಳೆ ಯಾರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ. ಎಲ್ಲರನ್ನು ಹೆಕ್ಕಿ ಒಳ್ಳೊಳ್ಳೆ ಆಕ್ಟರ್ ಹಾಕೊಂಡು ಮಾಡಿದ್ದಾರೆ. ರಾಜ್ ಶೆಟ್ಟಿ, ಚೈತ್ರ ಆಚಾರ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ. ಒಟ್ಟು ಮೂವಿ ಅಂದ್ರೆ ಒಂದು ಯಾವ ತರದ ಮೂವಿ ಮೂಡಿ? ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಒಳ್ಳೆ ಕಥೆ ಇದೆ. ಫಿಲ್ಮ್ ಅಲ್ಲಿ ಗಟ್ಟಿಯಾಗಿದೆ. ತುಂಬಾ ಸ್ವಲ್ಪ ಲಾಂಗ್ ಅಂತ ಅನಿಸಿದ್ರು ತುಂಬಾ ಚೆನ್ನಾಗಿದೆ ಮೂವಿ. ನೋಡ್ಕೊಂಡು ಹೋಗ್ಬೋದು, ಯಾವ್ದು ಬೋರ್ ಆಗಲ್ಲ. ಇಂಥ ಮೂವಿ ಮೊದಲು ಕನ್ನಡದಲ್ಲಿ ಬಂದಿತ್ತ? ಇಲ್ಲ, ಇಂಥ ಮೂವಿ ಹಿಂದೆ ಗರುಡ ಗಮನದಲ್ಲಿ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಬ್ಲಡ್ ಇತ್ತು. ಇದರಲ್ಲಿ ಅಷ್ಟೇನಿಲ್ಲ. ಇದರಲ್ಲಿ ಸ್ವಲ್ಪ ಸೆಂಟಿಮೆಂಟ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಸೂಪರ್. ರಾಜ್ಬಿ ಶೆಟ್ಟಿನ ಆಗ ಚೈತ್ರ ಎಮೋಷನಲ್ ಸೀನ್ ಸೂಪರ್ ಆಯ್ತು, ಮಸ್ತ್. ಅಂಚನೆ ಆಕ್ಟಿಂಗ್ ಯಾನ್ ಮನ್ಪೇರ್ ಟ್ರೈ ಮಂತಂದ್ ಇತ್ತೆ ತುಂಬು ಅವೇನು ಫಿಲ್ಮ್ ಉಡ್ತು ಮಸ್ತ್ ಖುಷಿ ಅಂಡ್ ಭಾರಿ ಚೆನ್ನಾಗಿತ್ತು. ಅದೇ ಶೆಟ್ಟಿ ಗ್ಯಾಂಗ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಭಾರಿ ಚೆನ್ನಾಗಿ ಎಲ್ರದ್ದು ಆಕ್ಟ್ ನ್ಯಾಚುರಲ್ ಆಗಿತ್ತು. ಯಾವುದೇನು ಫಿಲ್ಮ್ ಅಂತ ಅನ್ಸಲ್ಲ, ನ್ಯಾಚುರಲ್ ಆಗಿ ಏನಿತ್ತು, ನ್ಯಾಚುರಲ್ ಆಕ್ಟಿಂಗ್ ಇತ್ತು. ರಾಜ್ ವಿಷಯ ಅಂತೂ ಸೂಪರ್ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿ ಚಿತ್ರಿಸಿದ್ದಾರೆ. ತುಂಬಾ ಕೊನೆ ಕಥೆಯ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಮನಸ್ಸಿಗೆ ಬೇಜಾರು ಮುಟ್ಟಿಸ್ತದೆ. ಬಡವನಗೋಳು ದವಡೆಗೆ ಮೂಲ ಅಂತ ಬಹಳ ಒಳ್ಳೆಯ ಒಂದು ಫಿಲ್ಮ್. ಬಹಳ ಸಮಯದ ನಂತರ ಇಂಥ ಒಂದು ಫಿಲ್ಮ್ ನೋಡಿದ ಹಾಗೆ ಆಯಿತು. ಇಂಥ ಫಿಲ್ಮ್ಗಳು ಮತ್ತೆ ಮತ್ತೆ ಬರಬೇಕು. ಆರ್ಟ್ ವೈಸ್ ಬಹಳ ಆರ್ಟಿಸ್ಟಿಕ್ ಆಗಿ ಅದು ನೋಡಿದೆ. ರಾಜ್ಬಿ ಶೆಟ್ಟಿಯ ನಟನೆ ಮತ್ತು ಅದಕ್ಕೆ ಪೂರಕವಾಗಿ ನ್ಯಾಚುರಲ್ ಆಗಿ ಯತೀಶ್ ಬೈ ಕಂಪನಿ ಆಗ್ಬೋದು, ಇನ್ಸ್ಪೆಕ್ಟರ್ ಆಗ್ಬೋದು, ಎಲ್ಲರೂ ಬಹಳ ಸುಂದರ. ಅದು ಕಲ್ಪನೆಗೆ ಕೆಲವೆಲ್ಲ ಕ್ಯಾಮರಾ ಮುಂದೆ ಮಾತ್ರ ಒಬ್ರು ಆಕ್ಟ್ ಮಾಡುವಾಗ ಇನ್ನೊಬ್ಬರ ಫೇಸಲ್ಲೂ ಒಂದು ಭಾವನೆ ಬರುವುದು ಬಹಳ ಸುಂದರ. ಅದು ಎರಡೂ ಮಗುಗಳದ್ದು ಅದು ಅಷ್ಟೇ ನ್ಯಾಚುರಲ್. ಆ ಜೆನ್ನಿ ಸಣ್ಣದಿರುವಾಗ ಮಾಡಿದ ಮಗು ಇದ್ದು ಸಹ ಮತ್ತೆ ಲಾಸ್ಟಿಗೆ ಬರುವ ಮಗು ಇದ್ದು ಸಹ ಬಹಳ ಸುಂದರವಾಗಿದೆ. ಆ ಜೆನ್ನಿಯ ಮೂಲ ಪಾತ್ರ ಇದೆಯಲ್ಲ, ಸಣ್ಣ ಮಗು, ಆ ಪಾತ್ರ ಸಹ ಬಹಳ ಒಳ್ಳೆ ಚೆನ್ನಾಗಿ ಆ ಡಯಲಾಗ್ ಸಹ ಆ ಕಟ್ ಮಾತಾಡೋದು ಬಹಳ ಸುಂದರ. ಒಟ್ಟು ಈ ಪ್ರೇಕ್ಷಕರಿಗೆ ಏನಂತ ಹೇಳ್ತೀವಿ ಸರ್ ಈ ಒಂದು ಮೂವಿ ಬಗ್ಗೆ? ಈ ಸ್ವಲ್ಪ ಉದ್ದ ಆಯ್ತು ಜನರ ಈಗಿನ ಟ್ರೆಂಡ್ಗೆ. ಆದ್ರೆ ಅದಕ್ಕಿಂತ ಈಗಾದ್ರೆ ಪ್ರೇಕ್ಷಕರಿಗೆ ಒಂದು ಸುಂದರವಾದ ಒಂದು ಮೆಸೇಜ್ ಕೊಡ್ತದೆ. ಹಾಳಿಗೆ ಏನಾದ್ರು ಅಂದ್ರೆ ನೆಗೆಟಿವ್ಗೆ ನಾವು ಸಪೋರ್ಟ್ ಕೊಡ್ತಾ ಹೋದ್ರೆ ಅದು ನೆಗೆಟಿವ್ ಆಗುವುದು ಅಂತ, ಎಂಡ್ ಆಗೋದು ನೆಗೆಟಿವ್ ಅಂತ. ಬೆಟರ್ ನಾಟ್ ಅಂತ ಅಂದ್ರೆ ಆ ಫಸ್ಟಿಗೆ ಆ ಗುರುಗಳು ಒಂದು ಮಾತು ಹೇಳ್ತಾರೆ, ಸೈತಾನ ಬರುವಾಗ ಚಂದ ಮಾಡಿ ಹೆಲ್ಪ್ ಮಾಡಿ ಬರ್ತಾನೆ ಅಂತ. ರೌಡಿಗಳಿಂದ ಹೆಲ್ಪ್ ತಗೊಳ್ಳೋದು ಹಾಗೆ ಅಂತ. ಅಂಡರ್ ವರ್ಲ್ಡ್ ಇಂದ ಹೆಲ್ಪ್ ತಗೊಳ್ಳೋದು ಹಾಗೇನೆ. ಅವರಿಂದ ಹೆಲ್ಪ್ ತಗೊಂಡ್ರೆ ಮತ್ತೆ ಅಂಡರ್ ವರ್ಲ್ಡ್ ಅಲ್ಲಿ ನಾವು ಇರ್ಬೇಕಾಗ್ತದೆ. ದೇ ಮೇ ಮೆಸ್ಮರೈಸರ್ಸ್ ಫಾರ್ ಕಂಟಿನ್ಯೂಯೇಷನ್ ವಿತ್ ದೆಮ್ ಅಂತ. ಸೊ ಬೆಟರ್ ನಾಟ್ ಟು ಟೇಕ್ ದ ಹೆಲ್ಪ್ ಫ್ರಮ್ ದ ರೌಡೀಸ್. ಥ್ಯಾಂಕ್ ಯು ಸರ್. ಮೂವಿ ಹೇಗೆ ಮೂಡಿ ಬಂದಿದೆ? ಚೆನ್ನಾಗಿದೆ ಸರ್, ನೋಡ್ಬೋದು. ರಾಜ್ ಸರ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಬಿಗ್ ಸ್ಕ್ರೀನ್ ಅಲ್ಲಿ ಅವಳು ಬಂದಿದ್ದಾಳೆ. ನೀವು ಮೂವಿ ನೋಡಿದ್ರ ಮಗ? ಹೇಗೆ ಬಂತು? ಚೆನ್ನಾಗಿ ಬಂತು. ಮೂವಿ ಸೂಪರ್ ಆಗಿತ್ತು. ನಂಗೆ ಲಾಸ್ಟ್ ಅಲ್ಲಿ ಅಳುವಾಗ ತುಂಬಾ ಬೇಜಾರಾಯ್ತು. ಹೌದಾ? ಮತ್ತೆ ನಿಮ್ಮನ್ನ ನೋಡಿದ್ರೆ ಏನು ಅನಿಸ್ತು ನಿಮ್ಗೆ? ಖುಷಿ ಆಯ್ತು. ಶೂಟಿಂಗ್ ಎಲ್ಲ ಆಗುವಾಗ ಹೇಗಿತ್ತು ಶೂಟಿಂಗ್ ಎಲ್ಲ ನಿಮ್ದು? ಚೆನ್ನಾಗಿತ್ತು. ನಾನು ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಹೌದಾ? ರಾಜ್ಮಾಮ ಹೇಗಿದ್ರು ಇದರಲ್ಲಿ? ನಮ್ಮ ಶೂಟಿಂಗ್ ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಾ? ನಿಮ್ಗೆ ಶೂಟಿಂಗ್ ಆದ್ಮೇಲೆ ಟಾಯ್ಸ್ ಕೊಟ್ಟಿದ್ದು. ಹೌದಾ?
ನೀವು ಎಲ್ಲರ ಹತ್ರ ಬಂದು ಫಿಲ್ಮ್ ನೋಡಿ ಅಂತ ಹೇಳ್ತೀರಾ ಈಗ? ಹಾ ಎಲ್ರು ಬಂದು ಮೂವಿ ನೋಡಿ ಅಂತ ಹೇಳಿ. ಟೋಬಿ ಮೂವಿ ನೋಡಿ ಅಂತ ಹೇಳಿ. ಎರಡು ಬಂದು ಟೋಪಿ ಮೂವಿ ನೋಡಿ. ನಾನು ಇದ್ದೀನಿ ಮೂವಿಯಲ್ಲಿ, ನಾನು ಇದ್ದೀನಿ. ಮೂವಿಲಿ ನಾನು ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.